ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಮಾತಿದೆ. ಋಣವಿಲ್ಲದೆ ಯಾವ ಬಂಧಗಳು ಕೂಡ ಬೆಸೆಯಲಾರವು. ಎಲ್ಲೋ ಕೂಡು ಕುಟುಂಬದಲ್ಲಿ ಬೆಳೆದ ಯುವಕ ಇನ್ನೆಲ್ಲೋ ಅನಾಥಳಾಗಿ 4 ಗೋಡೆಗಳ ನಡುವೆ ಬೆಳೆದ ಯುವತಿ ಈಗ ಸತಿಪತಿಗಳಾಗಿ ಒಂದಾಗಿದ್ದಾರೆ. ಈ ಅಪರೂಪದ ಕಂಕಣ ಭಾಗ್ಯದ ಆ ಸುಂದರ ಕ್ಷಣಕ್ಕೆ ಖುದ್ದು ಜಿಲ್ಲಾಧಿಕಾರಿಗಳೇ ಧಾರೆ ಎರೆದು ಕೊಟ್ಟಿದ್ದಾರೆ. ಎಲ್ಲಿ ಗಟ್ಟಿಮೇಳ ಇದು ಅಂತೀರಾ? ಬನ್ನಿ ಸ್ಟೋರಿ ನೋಡಿ. ಮನುಷ್ಯರು ಎಷ್ಟೇ ದೂರವಿದ್ರೂ ಕೂಡ ಮನಸ್ಸು ಹತ್ತಿರವಾಗಿ ಬದುಕಲು ಋಣ ಇರಬೇಕು. ಎಲ್ಲೋ ಇದ್ದ ಇಬ್ಬರು ಒಂದಾಗಲು ಕಾರಣವಂತೂ ಇದ್ದೇ ಇರುತ್ತೆ. ಹೀಗೆ ಎಲ್ಲೋ ಕೂಡು ಕುಟುಂಬದಲ್ಲಿ ಬೆಳೆದ ಯುವಕರು ಈಗ ಅನಾಥ ಯುವತಿಯರಿಗೆ ಬಾಳನ್ನು ನೀಡಿ ಹಸನಾಗಿಸಿದ್ದಾರೆ. ಹೌದು, ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ವಧು ಸಿಗದ ಹಿನ್ನೆಲೆಯಲ್ಲಿ ಅನಾಥ ಹೆಣ್ಣು ಮಕ್ಕಳ ಪಾಲನೆ ಮಾಡುವ ಸ್ಟೇ ಹೋಮ್ ಸಂಪರ್ಕಿಸಿ ವಧುವನ್ನು ಆರಿಸಿ ಕೈ ಹಿಡಿದಿದ್ದಾರೆ. ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಉಡುಪಿ ನಗರದ ನಿಟ್ಟೂರು ಭಾಗದಲ್ಲಿರುವ ರಾಜ್ಯ ಮಹಿಳಾ ನಿಲಯ. ಮಹಿಳಾ ನಿಲಯದ ಇಬ್ಬರು ಹೆಣ್ಣು ಮಕ್ಕಳು ನಿವಾಸಿಗಳಿಗೆ ಎಷ್ಟು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಏನು ಒಂದು ಮದುವೆ ಸಮಾರಂಭ ಏನಿದೆ ಆ ರೀತಿಯ ಒಂದು ಸಮಾರಂಭವನ್ನು ವಿಶೇಷವಾಗಿ ನಮ್ಮ ಈ ಒಂದು ನಿಲಯದ ಅಧೀಕ್ಷಕರು ಅವರು ಕಳೆದ ನನಗೆ ಅನ್ನಿಸಿದ ಸುಮಾರು 1.5 ತಿಂಗಳಿಂದ ಈ ಒಂದು ತಯಾರಿಯನ್ನು ನಮ್ಮ ಹಂತದಲ್ಲಿ ನಾವು ಮಾಡಿಕೊಳ್ತಾ ಇದ್ದೇವೆ. ರಾಜ್ಯ ಮಹಿಳಾ ನಿಲಯದಲ್ಲಿ ಇವತ್ತು 2 ಮದುವೆಗಳ ಸಂಭ್ರಮ. ಇವತ್ತು ಸರ್ಕಾರಿ ಮದುವೆಯಲ್ಲಿ ಖಾಸಗಿ ಮದುವೆಯ ವಾತಾವರಣ ಕಂಡು ಬರ್ತಾ ಇದೆ. ಎಲ್ಲರೂ ಖುಷಿಯಿಂದ ಓಡಾಡ್ತಿದ್ದಾರೆ. ಎಲ್ಲ ನಮ್ಮ ಸಂಸ್ಥೆಯ ನಿವಾಸಿಗಳು ಸಹ ಮದುವೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಹೊರಗಿನ ಪ್ರಪಂಚ ನೋಡಿರುವುದಿಲ್ಲ. ಆದರೆ ಇವತ್ತು ಹೊರಗಡೆ ಹೇಗೆ ಮದುವೆ ಆಗ್ತಾ ಇದೆ, ಮದುವೆಯಲ್ಲಿ ಯಾವ್ಯಾವ ಶಾಸ್ತ್ರಗಳಿವೆ, ಅದನ್ನೆಲ್ಲ ಹೇಗೆ ನೆರವೇರಿಸ್ತಾರೆ ಅನ್ನೋದನ್ನು ಕೂತ್ಕೊಂಡು ಎಲ್ಲ ನೋಡಿದ್ದಾರೆ. ಹಾಗೆ ನಮ್ಮ ಇಬ್ಬರು ನಿವಾಸಿಯರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸಂಸ್ಥೆಯ ಆದ್ಯ ಕರ್ತವ್ಯವಾದ ಪುನರ್ವಸತಿ, ನಿವಾಸಿಗಳ ಪುನರ್ವಸತಿ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ಹೆಮ್ಮೆಯಿಂದ ಮಾಡ್ತಾ ಇದ್ದೇವೆ. ಹಾಗೆ ಅವರು ಮುಂದಿನ ಜೀವನವನ್ನು ಹೊರಗೆ ಸಾಮಾಜಿಕವಾಗಿ ಕಳೆಯಬೇಕಾಗಿದೆ. ಹೌದು, ರಾಜ್ಯ ಮಹಿಳಾ ನಿಲಯ ಇಂದು ಅಕ್ಷರಶಃ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಹಿಂದಿನ ದಿನ ಮೆಹಂದಿ, ಅರಿಶಿನ ಶಾಸ್ತ್ರ ನಡೆದರೆ ಮರುದಿನ ಮದುವೆಯ ಧಾರ್ಮಿಕ ವಿಧಿವಿಧಾನಗಳು ನಡೆದವು. 11:20ರ ಶುಭ ಮುಹೂರ್ತದಲ್ಲಿ ಶೀಲಾ ಹಾಗೂ ಕುಮಾರಿ ಈ ಇಬ್ಬರು ಅನಾಥ ಯುವತಿಯರ ಕಂಕಣ ಭಾಗ್ಯ ಕೂಡಿ ಬಂದು ಕೂಡು ಕುಟುಂಬವನ್ನ ಸೇರಿದ್ದಾರೆ. ಅರ್ಚಕ ವೃತ್ತಿ ಮಾಡುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಬೇಳಂಚೆ ದೇವಸ್ಥಾನದ ಅರ್ಚಕ ಸತ್ಯನಾರಾಯಣ ಶ್ರೀಧರ ಭಟ್ಟ ವಧು ಕುಮಾರಿಯ ಕೈ ಹಿಡಿದರೆ, ಮೊಳಹಳ್ಳಿಯ ಕೃಷಿಕ ಗಣೇಶ ಶಾಸ್ತ್ರಿ ಶೀಲಾ ಎಂಬ ಯುವತಿಯನ್ನ ವಿವಾಹ ಮಾಡಿಕೊಂಡಿದ್ದಾರೆ. ಈ ಅಪರೂಪದ ಕ್ಷಣಕ್ಕೆ ಖುದ್ದು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ಎಸ್ಪಿ, ನ್ಯಾಯಾಧೀಶರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಾಕ್ಷಿಯಾದರು. ಮಹಿಳಾ ನಿಲಯದಲ್ಲಿ ಬೆಳೆದಿರುವಂತಹ ಇಬ್ಬರು ಹೆಣ್ಮಕ್ಕಳು, ಕುಮಾರಿ ಶೀಲಾ ಮತ್ತು ಕುಮಾರಿ ಅಂತ, ಇವರಿಬ್ಬರು ಇಲ್ಲೇ ಬಾಲ್ಯದಿಂದ ಬೆಳೆದಿರೋರು. ಇವರಿಬ್ಬರನ್ನು ಮದುವೆ ಆಗೋದಕ್ಕೆ ಶ್ರೀ ಗಣೇಶ ಶಾಸ್ತ್ರಿ ಮತ್ತು ಶ್ರೀ ಸತ್ಯನಾರಾಯಣ ಇವರು ಮುಂದೆ ಬಂದಿದ್ದರು. ಪರಸ್ಪರ ಇಬ್ಬರು ಹುಡುಗ ಹುಡುಗಿಯರ ಒಂದು ಒಪ್ಪಿಗೆಯೊಂದಿಗೆ ಅವರು ಮದುವೆ ಆಗೋದಕ್ಕೆ ತಯಾರಿರುವುದಾಗಿ ಹೇಳಿರೋದ್ರಿಂದ ಅವರಿಗೆ ಇವತ್ತು ರಾಜ್ಯ ಮಹಿಳಾ ನಿಲಯದಲ್ಲಿ ಈ ಮದುವೆಯನ್ನು ಮಾಡಿದ್ದೇವೆ. ಮದುವೆ ಕಾರ್ಯಕ್ರಮಕ್ಕೆ ಸರ್ಕಾರದ 20,000 ಅನುದಾನ ಬಂದಿದೆ. ಅದನ್ನು ಆ ಹೆಣ್ಣು ಮಕ್ಕಳ ಹೆಸರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಹಾಕುವುದಕ್ಕೆ ನಾವು ಅವರಿಗೆ ನೀಡಿದ್ದೇವೆ. ವರನ ಕುಟುಂಬಸ್ಥರು, ದಾನಿಗಳು ಕೂಡ ವಧುವರರನ್ನ ಹರಸಿ ಉಡುಗೊರೆ ನೀಡುವ ಮೂಲಕ ಹಾರೈಸಿದ್ರು. ಸರ್ಕಾರದ 20,000 ಅನುದಾನ ಹಾಗೂ ದಾನಿಗಳ ಸಹಕಾರದಿಂದ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಅಮ್ಮ ಥರ ಎಲ್ಲ ನಮ್ಮ ಫ್ರೆಂಡ್ಸನ್ನು ಮದುವೆ ಥರ ಆಗಬೇಕು, ಒಳ್ಳೆಯದು ಇರಬೇಕು. ಎಲ್ಲ ಅಪ್ಪ ಅಮ್ಮಂದಿರು ಅವರೇ ಒಳ್ಳೆಯ ರೀತಿ ನೋಡ್ಕೊಂಡಿದ್ದಾರೆ. ತುಂಬ ಡಿ ಡಿ ಮೇಡಮ್, ಡಿ ಡಿ ಸರು ಎಲ್ಲ ಬಂದಿದ್ದರು.
ಮದುವೆ ಸಲುವಾಗಿ ಅಪ್ಪ ಮಾಡಿಸ್ಕೊಂಡು ಕೇಳಿದಾಗ ಅಡ್ಡಿಲ್ಲ ಅಂದರೆ ಇದೆಲ್ಲ ತೋರಿಸ್ತೀವಿ ಅಂತ ಹೇಳಿ ನಮ್ಮ ಮನೆಯವರೆಲ್ಲ ಕರೆದು ತೋರಿಸಿದ್ರು ಅವರು. ಕಡೆಗೆಲ್ಲ ಅಡ್ಡಿಲ್ಲ ಅಂತ ಆದ ನಂತರ ಹಲವಾರು ತನಿಖೆಗಳನ್ನೆಲ್ಲ ನಡೆಸಿ ಪೊಲೀಸ್ ತನಿಖೆ ಮತ್ತು ಇದು ನಮ್ಮ ಇನ್ಕಮ್ ಇದರದ್ದೆಲ್ಲನೂ ತನಿಖೆಯನ್ನು ನಡೆಸಿದ್ದಾರೆ ಅವರು. ಆದ ನಂತರ ಎಲ್ಲ ಒಪ್ಪಿಗೆ ಆದ ನಂತರ ಅದನ್ನು ಮಾಡಿಕೊಡ್ತಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ 24x7 ಮಂಗಳೂರು.